ಅಗಲಿದ ಗಣ್ಯರುಗಳಿಗೆ ಶ್ರದ್ಧಾಂಜಲಿ ಸಮರ್ಪಿಸುವ ಕಾರ್ಯಕ್ರಮವು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಆಯೋಜನೆಯಲ್ಲಿ ಸಮಿತಿಯ ಕಚೇರಿಯ ವಟಾರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಅಗಲಿದ ಹಿರಿಯ ಚೇತನಗಳಾದ ವಿದ್ವಾಂಸ ಬನ್ನಂಜೆ ಗೋವಿಂದಾಚಾರ್ಯ, ಹಿರಿಯ ಸಾಹಿತಿ ಉದ್ಯಾವರ ಮಾಧವಾಚಾರ್ಯ, ಮಕ್ಕಳ ಹಕ್ಕುಗಳ ಹೋರಾಟಗಾರ ಬಿ ದಾಮೋದರಾಚಾರ್ಯ, ಸಾಮಾಜಿಕ ಹೋರಾಟಗಾರ ಕೆ ದಾಮೋದರ್ ಐತಳಿವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕೋಟಕ್ ಮಹೀಂದ್ರ ಬ್ಯಾಂಕಿನ ವ್ಯವಸ್ಥಾಪಕ ವೆಂಕಟೇಶ್ ನುಡಿನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು, ಸದಸ್ಯರಾದ ಕೆ ಬಾಲಗಂಗಾಧರ್ ರಾವ್, ತಾರನಾಥ್ ಮೇಸ್ತಾ ಶಿರೂರು, ವಿಶ್ವನಾಥ್ ಕೋಟ್ಯನ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಬನ್ನಂಜೆ ಗೋವಿಂದಾಚಾರ್ಯರಾಗಲಿ, ಉದ್ಯಾವರ ಮಾಧವಾಚಾರ್ಯರಾಗಲಿ, ನಮ್ಮ ದಾಮೋದರ ರೈತರು ಕೂಡ ಆಗಲಿ, ಅವರು ಮಾಧ್ಯಮದ ರಂಗದಲ್ಲಿ ಇದ್ದರೂ ಕೂಡ ಅವರು ನಮ್ಮ ಸಮಿತಿಗೆ ಬಹಳಷ್ಟು ಒಂದು ರೀತಿಯ ಒಂದು ಸಹಕಾರವನ್ನು ನೀಡಿ ನಮ್ಮ ಸಮಿತಿಗೆ ಬಹಳಷ್ಟು 20 ವರ್ಷದಿಂದ ನಮಗೆ ಒಂದು ಸಲಹೆಗಳನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಉದ್ಯಾವರ ಮಾಧವಾಚಾರ್ಯರು ಕೂಡ ನಮ್ಮ ನೆರೆಮನೆಯವರಾಗಿದ್ದರೂ ಕೂಡ ಅವರ ಒಂದು ಚಟುವಟಿಕೆ, ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ಅವರು ಮಾಡಿದಂಥ ಸಾಹಿತಿಗಳನ್ನು ಎಲ್ಲ ಜನರು ಮೆಚ್ಚಿದ್ದಾರೆ. ಇದರಲ್ಲಿ ನಮ್ಮ 4 ಜನರು ಕೂಡ ಮರಣ ಹೊಂದಿದ ಈ ಸ್ಥಳದಲ್ಲಿ ಎಲ್ಲರಿಗೂ ಒಂದು ನೋವನ್ನು ಉಂಟು ಮಾಡಿದಂತಾಗಿದೆ. ಹಾಗೆ ಎಲ್ಲರಿಗೂ ಈ ಸಲುವಾಗಿ ಅವರ ಮನೆಯವರಿಗೆಲ್ಲ ದೇವರು ಅನುಗ್ರಹಿಸಲಿ ಎಂಬ ಒಂದು ಹೇಳ್ತಾ